ಲೋಡ್ ಶೆಡ್ಡಿಂಗ್ ವಿರುದ್ಧ ಅನ್ನದಾತರು ಬೀದಿಗಿಳಿದಿದ್ದು ಲೋಡ್ ಶೆಡ್ಡಿಂಗ್ ವಿರೋಧಿಸಿ ರೈತ ಸಂಘಟನೆಯಿಂದ ಚಿಕ್ಕಮಗಳೂರು ನಗರದ ತಾಲೂಕು ಕಚೇರಿಯಿಂದ ಮೆಸ್ಕಾಂ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ನಿತ್ಯ ಪವರ್ ಕಟ್ನಿಂದ ರೈತರು ಜನಸಾಮಾನ್ಯರಿಗೆ ತೊಂದರೆ ಉಂಟಾಗುತ್ತಿರುವ ಆರೋಪ ಮಾಡಿ ಸರ್ಕಾರ ಕೂಡಲೇ ಪವರ್ ಕಟ್ ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯಿಸಲಾಗಿದೆ. ಪವರ್ ಕಟ್ನಿಂದ ನಾನಾ ಸಮಸ್ಯೆಗಳು ಎದುರಾಗಿವೆ ಎಂದು ಆಕ್ರೋಶ ಎಬ್ಬಿದೆ. ಗಂಟೆಯಿಂದ 9:45 1 ಗಂಟೆ 1:45 ಗಂಟೆಗೆ ತೆಗಿತಾರೆ. ಮತ್ತೆ ರಾತ್ರಿ 10 ಗಂಟೆಯಿಂದ 11 ಗಂಟೆವರೆಗೂ ಕರೆಂಟ್ ತೆಗಿತಾರೆ. ಮನುಷ್ಯನಿಗೆ ಬೇಕಾಗಿರೋದು ರೈತರಿಗೆ, ಸಾರ್ವಜನಿಕರಿಗೆ ನಾವು ದಿನನಿತ್ಯ ದುಡಿದು ಬಂದು ನಮಗೆ ಕರೆಂಟಿನ ಲೋಡ್ ಶೆಡ್ಡಿಂಗ್ ಯಾಕೆ ಮಾಡ್ತೀವಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತರ ಹೋರಾಟಕ್ಕೆ, ಹೋರಾಟ ರಾಜ್ಯ ರೈತ ಸಂಘಕ್ಕೆ.